ನವಕೇರಳ 2023 ಅಂಗವಾಗಿ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕಾಸರಗೋಡಿನ ಕನ್ನಡ ಸ್ಪೆಷಲ್ ಪ್ರಾಜೆಕ್ಟ್ ಕಮ್ಯುನಿಟಿ ಮೆಂಟರ್ಸ್ನವರ ಫ್ಲಾಶ್ ಮಾಬ್ ಕಾರ್ಯಕ್ರಮವು ನಿನ್ನೆ ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಕಲೆಕ್ಟರ್ ಇಂಬಶೇಖರ್ ಐಎಎಸ್ ಉದ್ಘಾಟಿಸಿ ವಿವಿಧ ಕೇಂದ್ರಗಳಲ್ಲಿ ಪ್ರದರ್ಶನ ನೀಡಿ ಇಂದು ಹೊಸಂಗಡಿ ಟೆಂಪೋ ಸ್ಟ್ಯಾಂಡ್ ಬಳಿ ಪ್ರದರ್ಶನ ನೀಡಿದರು. ಇಂದು ಸಂಜೆ ಪೈವಳಿಕೆಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ഇന്ത്യ രാജ്യവട്ടാകത്തിലെ നോക്കിക്കാണുന്ന വിശേഷ സന്ദർഭത്തിൽ മുഴുവൻ ആൾക്കാർ മലയാള സദസ്സുമായി ബന്ധപ്പെട്ട പരിപാടി മലയാളമൊന്നായി നിന്നിടും പാരിടും ശലഭമായി